ಸಂಕಷ್ಟದಲ್ಲಿ ವ್ಯಾಪಾರ ಕೈಗಾರಿಕೆಗಳು ಕುಂಠಿತವಾಗಿದೆ. ಇಂತಹ ಸಂದರ್ಭದಲ್ಲಿ ಜನರು ಕೃಷಿಗೆ ಒಲವು ತೋರಿಸುತ್ತಿದ್ದಾರೆ. ಅವರಿಗೆ ಸಮರ್ಪಕ ಮಾಹಿತಿ ನೀಡುವ ಮೂಲಕ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಮಿಶ್ರ ಬೆಳೆಗಳಿಗೆ ಆದ್ಯತೆಯನ್ನ ನೀಡಿ ಎಂದು ಶಾಸಕ ಸಂಜೀವ ಮಠಂದೂರು ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಕೃಷಿ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯತ್ನ ಕಿರು ಸಭಾಂಗಣದಲ್ಲಿ ನಡೆದ ಕೃಷಿ ತೋಟಗಾರಿಕಾ ಪಶುಸಂಗೋಪನೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಸೂಚನೆ ನೀಡಿದರು. ಅಡಿಕೆ ಬಿಟ್ಟು ಮಿಶ್ರ ಬೆಳೆಗೆ ಆದ್ಯತೆಯನ್ನ ನೀಡಿ ಹೊಸ ತಳಿಗಳನ್ನು ಬೆಳೆಸಲು ಪ್ರೋತ್ಸಾಹವನ್ನ ನೀಡಿ ಈ ಕೋವಿಡ್ ಸಂದರ್ಭ ಸೂಕ್ತ ಅವಕಾಶ ಉಪಯೋಗಿಸಿಕೊಳ್ಳಿ ಎಂದು ಶಾಸಕ ಸಂಜೀವ ಮಠಂದೂರು ಅವರು ಅಧಿಕಾರಿಗಳಿಗೆ ತಿಳಿಸಿದರು. ಮುಂಗಾರು ಮಳೆಗೆ ಬಿತ್ತನೆ ಬೀಜ ಕೃಷಿಗೆ ಆದ್ಯತೆ ಬೆರಳೆಣಿಕೆಯ ಕುರಿತು ಶಾಸಕ ಸಂಜೀವ ಮಠಂದೂರು ತೋಟಗಾರಿಕೆ ಕೃಷಿ ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು. ನಾವು ಈ ಮೆಕ್ಯಾನಿಸಮ್ನಲ್ಲಿ ಕೃಷಿಯಲ್ಲಿ ಹೆಚ್ಚು ಆಧುನಿಕತೆ ಮಾಡಬಹುದು, ಹೆಚ್ಚು ಉತ್ಪತ್ತಿ ತಗೊಳ್ಬಹುದು, ಹೆಚ್ಚು ಈಲ್ಡ್ ತಗೊಳ್ಳೋದ್ರ ಜೊತೆಗೆ ಹೆಚ್ಚು ಆದಾಯವನ್ನು ಗಳಿಸಬಹುದು. ಇದರ ಬಗ್ಗೆ ಯೋಚನೆ ಮಾಡಬೇಕು. ಮುಖ್ಯವಾಗಿ ನಾವು ಹಾರ್ಟಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇಲ್ಲಿ ಅಡಿಕೆ, ತೆಂಗು, ಪೆಪ್ಪರ್, ಬಾಳೆ, ಕೊಕ್ಕೋ ಅಲ್ಲ ಈಗ ಮೇನ್ ಕ್ರಾಪ್ ಉಂಟು. ನಾಲ್ಕಲ್ಲ ಈಗ ಗೇರಿದೆ, ಅದು ಆರ್ಥಿಕವಾಗಿ ಲಾಭದಾಯಕ ಅಲ್ಲ. ನಮಗೆ ಗೇರಿದೆ, ಅದು ಆರ್ಥಿಕವಾಗಿ ಈಗ ಲಾಭದಾಯಕ ಅಲ್ಲ. ಅದು ಬೇರೆಗೂ ಪ್ರೋತ್ಸಾಹ ಕೊಡಬೇಕು. ಅದು ನೋವಿಗೆ ನಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟಿ ಕೊಡುವಂಥ ಒಂದು ಬೆಳೆ ಏನು ಮಾಡ್ಬೋದು. ಈಗ ಯೋಚನೆ ಮಾಡಿದ್ರೆ ಅಂತ ಹೇಳಿ ಹಾರ್ಟಿಕಲ್ಚರಿಂದ ನಾವು ಈ ಸಲ ಪುತ್ತೂರಿಗೆ ಈ ಕೋವಿಡ್ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತ ಹೇಳಿ. ಈ ಸಂದರ್ಭ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಕೃಷಿ ನಿರ್ದೇಶಕ ಶಿವಶಂಕರ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.